ಹಾಯ್ ಎಲ್ಲೋ ವೆಲ್ಕಮ್ ಟು ಸ್ಟೋರಿ ಒನ್. ಸ್ನೇಹಿತರೆ, ಇವತ್ತು ನಾವು ಹಿರಿಯಡ್ಕದ ಕೃಷಿ ಮೇಳದಲ್ಲಿದ್ದೀವಿ. ಸೊ ಇಲ್ಲಿ ಒಂದು ವಿಶೇಷವಾದೊಂದು ವಸ್ತು ಇದೆ. ಸೊ ಗನ್ ಅದು. ಬನ್ನಿ, ಅದು ಯಾವ ಗನ್ನು, ಅದರ ವಿಶೇಷತೆ ಏನು ಅಂತ ನೋಡ್ಕೊಬರೋಣ. ಸೊ ಕೃಷಿಗೆ ಸಂಬಂಧಪಟ್ಟಿದ್ದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಿ ಸರ್? ಅಂದರೆ ನಿಮ್ಮ ಮೊದಲು ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪಾಂಡ್ರಂಗ್ ಭಟ್ ಅಂತ. ನಾನು ಪುತ್ತೂರಿಂದ ಬಂದಿದ್ದೇನೆ ಸರ್. ಇದು ಸರ್, ನಾನೊಂದು ಕೋತಿಯನ್ನು ಓಡಿಸೋ ಕೋವಿ ಮಾಡಿದ್ದೇನೆ. ಇದಕ್ಕೆ ರೈತ ಮಿತ್ರ ಕೋವಿ ಅಂತಾರೆ ಸರ್. ತುಂಬ ಸಿಂಪಲ್ ಆಗಿದೆ ಇದು. ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಲೇಡೀಸು ಯೂಸ್ ಮಾಡ್ಬೋದು, ಜೆಂಟ್ಸು ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಮಂಗನ ಕಾಟ ಅತಿಯಾದಾಗ ಮಾಡಿರೋ ವಸ್ತು. ನಾವೇ ಮಾಡಿದ್ದು. ನಮಗೆ ತುಂಬ ಉಪಯೋಗ ಆಯಿತು. ಅಷ್ಟಾಗ 4 ಜನರಿಗೆ ಉಪಯೋಗ, ಕೃಷಿಕರಿಗೆ ಉಪಯೋಗ ಆಗೋದಾದರೆ ಯಾಕೆ ಮಾಡಬಾರ್ದು ಅಂತ ಹೇಳಿದರು. ಹಾಗೆ ಮಾಡ್ತಾ ಬಂದು ತುಂಬ ಒಳ್ಳೆ ರಿಸಲ್ಟ್ ಇದೆ, ತುಂಬ ಒಳ್ಳೆ ಪ್ರಯೋಜನ ಇದೆ. ತುಂಬ ಸಿಂಪಲ್ ಆಗಿದೆ, ಸೇಫ್ಟಿ ಆಗಿದೆ. ನಾವು ಆ್ಯಕ್ಚುಲಿ ನಮ್ಮ ಸೇಫ್ಟಿನೇ ಇದರಲ್ಲಿ ಮುಖ್ಯವಾಗಿದೆ. ಇದರಲ್ಲಿ ಸರ್, ಇದು ಸ್ಟೀಲಿಂದ ಹೆವಿ ಮೆಟೀರಿಯಲ್ ಅಲ್ಲಿ ಮಾಡಿದ್ದೇವೆ. ಎಷ್ಟು ಈಗ ಒಂದ್ಸಲ ಅದು ವುಡ್ ಯಾವ್ದು ಸರ್ ಇವಾಗ ಹಾಕಿರೋದು? ಅಂದ್ರೆ ಯಾವ ವುಡ್ಡಿಂದ ಮಾಡಿರೋದು? ಇದು ಮಾಗುವಾನಿ ಮರ ಅಂತ, ಮಹೋಗನಿ, ಬೋಟಿಗೆ ಯೂಸ್ ಮಾಡೋ ಮರ ಸರ್. ಇದು ನೀರಲ್ಲಿ ಹಾಕಿಡಿ ಏನು ಮಾಡಿದ್ರೆ ಏನೂ ಆಗಲ್ಲ. ಇದು ನಂದು 5-6 ವರ್ಷ ಹಳೆ ಗನ್. ಇದು ಸುಮಾರು 10,000 ಸಲ ಹೊಡೆದಿದ್ದೀವಿ, ಏನೂ ಆಗಿಲ್ಲ ಸರ್. ಥ್ರೆಡ್ ಹೋಗಲ್ಲ, ಏನೂ ಆಗಲ್ಲ. ಇದೊಂದು 10,000 ಸಲ ಹೊಡಿಬೇಕಿದ್ರೆ ಜನ ಒಂದು 100 ವರ್ಷ ಬೇಕಾಗ್ಬೋದು. ಯಾಕಂದ್ರೆ ಇದು ಡೆಮೋ ಪೀಸ್ ನಮ್ದು. ಇದು ಇಷ್ಟೇ, ಥ್ರೆಡ್ ಹೋಗಲ್ಲ, ಏನಾಗಲ್ಲ ಸರ್. ಕ್ಲೀನ್ ಇರುತ್ತೆ. ಕ್ಲೀನ್ ಪೈಪು ಸ್ಟೈನ್ಲೆಸ್ ಸ್ಟೀಲ್ ಸರ್. ಈ ಥರ ಅಟಮ್ ಬಾಂಬ್. ತುಂಬ ಸಿಂಪಲ್ ಆಗಿದೆ. ನೀವೇ ಮ್ಯಾನುವಲಿ ರೆಡಿ ಮಾಡಿದಲ್ಲ ಸರ್? ಹೌದು ಸರ್. ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡಿದ್ರು? ಹೌದು ಸರ್. ಇಷ್ಟೇ ಸರ್. ನೋಡಿ, ಇಷ್ಟು ಒಳಗಡೆ ತಳ್ಳೋದು, ಮುಚ್ಚಲ ಹಾಕೊಳ್ಳೋದು. ಎದುರುಗಡೆಯಿಂದ ಒಂದು ಸಣ್ಣ ಸಣ್ಣ ಒಂದು 25 ಕಲ್ಲುಗಳು ಹಾಕೋದು. ಅದೇ ಇದು ಹಾಕ್ಬೇಕಾ ಅಥವಾ ಬೇರೆ ಏನಾದರೂ ಹಾಕ್ಬೋದು ಅದಕ್ಕೆ? ಅಂದ್ರೆ ಅಲ್ಲ, ಅಟಮ್ ಬಾಂಬೆ, ಸಣ್ಣ ಅಟಮ್ ಬಾಂಬೆ. ಬೇರೆ ಒಂದು 25 ಸಣ್ಣ ಸಣ್ಣ ಕಲ್ಲುಗಳು, ಒಂದು ಹಸಿ ಎಲೆ ತಳ್ಳಿಡೋದಷ್ಟೇ. ಇದಕ್ಕೆ ಬೆಂಕಿ ಹಚ್ಚಿ ಹಿಡಿದಾಗ ನಮ್ಮಂತ ಬ್ಲಾಸ್ಟ್ ಆಗುತ್ತೆ, ಶಬ್ದ ಬರುತ್ತೆ, ಕಲ್ಲುಗಳು ಹೋಗಿ ಮಂಗನ ಮೈ ಮೇಲೆ ಬೀಳುತ್ತೆ. ಮಂಗನನ್ನು ಓಡಿಸ್ಲಿಕ್ಕೆ ಆಗುತ್ತೆ, ಕಾಡು ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ ತುಂಬಾ ಚೆನ್ನಾಗುತ್ತೆ ಸರ್. ಸರ್ ಒಂದ್ಸಲ ಡೆಮೋ ತೋರಿಸಿ ಸರ್. ಒಂದ್ಸಲ ಯಾರು ಕೂಡ ಯೂಸ್ ಮಾಡ್ಬೋದು, ಸಣ್ಣ ಮಕ್ಕಳು ಕೂಡ ಹೊಡಿಬೋದು. ಸೈಡ್ ಸರ್, ಸೌಂಡ್ ಇದೆ ಸರ್ ಸಾಧಾರಣ? ತುಂಬಾ ಚೆನ್ನಾಗಿದೆ. ಹೌದು. ಸೌಂಡಿಗೆ ಭಯ ಬಿದ್ದು ಹೋಗೋದು ಸರ್. ಎಷ್ಟು ವರ್ಷ ಸರ್ ಇದನ್ನು ನೀವು ಈ ಥರ ಈ ಕಾನ್ಸೆಪ್ಟ್ ಒಂದು ರೆಡಿ ಮಾಡಿ? ಕಾನ್ಸೆಪ್ಟ್ ಬಗ್ಗೆ ಒಂದು ಹೇಳಿ ಸರ್. ಒಂದು 6 ವರ್ಷ ಆಯ್ತು ಸರ್ ಇದು. ಯಾಕಂದರೆ ನಮಗೆ ಒಂದು 250 ತೆಂಗಿನ ಮರ ಇತ್ತು. ಅದರಲ್ಲಿ ನಾವು ಹಬ್ಬಕ್ಕೆ ಕಾಯಿ ತರೋ ಪರಿಸ್ಥಿತಿ ಬಂತು. ಆಗ ಹಬ್ಬ ಹೇಳಿದ್ರೆ ಚೌತಿಗೆ ಆಗ ನಮಗೆ ಕಾಯಿ ಇಲ್ಲ ಮನೇಲಿ, ಹೊರಗಡೆ ದುಡ್ಡು ಕೊಡ್ತಂದ್ವಿ. ಇನ್ನಾದ್ರೂ ಕೋತಿಯನ್ನು ಓಡಿಸಿದ್ರೆ ಆಗಲ್ಲ. ಕಷ್ಟಪಟ್ಟು ಮಾಡಿದ್ದೇವೆ. ಹಾಗೆ 2 ಕೋತಿ ಸುಮಾರು 1 ತಿಂಗಳ ಪ್ರಯತ್ನದಲ್ಲಿ ಕೋತಿ ಓಡೋದು ಬರಲೇ ಇಲ್ಲ. ಬಂತು ಸರ್ ಈ ತರನೇ ಮಾಡ್ಬೇಕಂತ ನಿಮಗೆ? ಆಕ್ಚುಲಿ ನಾನು ಸಣ್ಣ ಮೆಕ್ಯಾನಿಕ್ ಆಗಿದ್ದೆ. ನನ್ನ ಬೇಸಿಕಲ್ ವರ್ಕ್ ಮೆಕ್ಯಾನಿಕ್, ನನ್ನ ಅಣ್ಣನು ಮೆಕ್ಯಾನಿಕ್. ನಾವಿಬ್ರು ಕೂತು ಡಿಸ್ಕಸ್ ಮಾಡಿರೋದು. ತುಂಬಾ ಟೈಮ್ ತಗೊಂಡಿದ್ದೀರಾ ಮಾಡ್ಲಿಕ್ಕೆ? ಮಾಡಿದ್ದೇವೆ. ಒಂದು 2-3 ತಿಂಗಳು ಟೈಮ್ ಆಗಿದೆ ನಮಗೆ ಇದರ ಡಿಸೈನ್ ರೆಡಿ ಆಗಬೇಕಿದ್ರೆ. ಕ್ವಾಲಿಟಿ ಅದೇ ರೀತಿ ಯೂಸ್ ಮಾಡಿದ್ದೀವಿ, ಚೆನ್ನಾಗಿ ಬಂತು. ಎಲ್ಲರೂ ಇಷ್ಟಪಟ್ಟು ತಗೋತಾ ಇದ್ದಾರೆ. ಒಬ್ಬ ತಗೊಂಡ್ರೆ ಒಬ್ಬರ ಲೈಫಲ್ಲಿ 100 ವರ್ಷಕ್ಕೆ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಹೌದಲ್ಲ ಸರ್? ಹೌದು ಸರ್. ಇದೀಗ ಇಲ್ಲಿವರೆಗೆ ನೀವು ಎಷ್ಟೊಂದು ಸೇಲ್ ಮಾಡಿ ಎಷ್ಟು ಸೇಲ್ ಆಗಿದೆ ಸರ್? ಒಂದು 3-4 ಸಾವಿರ ಸೇಲ್ ಮಾಡಿರ್ಬೋದು. ಓಕೆ. ಅಂದ್ರೆ ಪುತ್ತೂರು ಬಿಟ್ಟ ಅಥವಾ ಬೇರೆ ಎಲ್ಲ ಕರ್ನಾಟಕದಲ್ಲ? ಪುತ್ತೂರು, ಆಸುಪಾಸು, ಕರ್ನಾಟಕ, ಅಲ್ಲಿ ಇಲ್ಲಿ ಅಗತ್ಯ ಇದ್ದವರು. ಮತ್ತೆ ಒಂದು ವಿಶೇಷ ಅಂದ್ರೆ ಇದೊಂದು ತಗೊಂಡ್ರೆ ಊರಿನವರಿಗೆ 4 ಮನೆಗೂ ಸಾಕಾಗುತ್ತೆ. ಹೌದು. ಊರಲ್ಲಿ ಒಂದು 3-4 ಮನೆ ಇದ್ರೆ ಅವ್ರು 4 ಜನ ಒಂದು ಸಾರಿ ಇವನ್ ತಗೊಳ್ಳೋದು, ಅವ್ನು ತಗೊಳ್ಳೋದು, ಆಚೆವನ್ ತಗೊಳ್ಳೋದು, ಖರ್ಚು ಬೇರೆ ಇಲ್ಲಲ್ಲ ಸರ್ ಇದು. ಮತ್ತೆ ಇದಕ್ಕೇನು ಪ್ರಾಬ್ಲಮ್ ಇಲ್ವಲ್ಲ, ಯಾರು ತಗೊಳ್ಬೋದು. ಅಂದ್ರೆ ನೀವು ಕರ್ನಾಟಕದ ಯಾವ ಜಿಲ್ಲೆ ಬೇಕಾದ್ರೆ ಕಳಿಸ್ಲಿಕ್ಕೆ ಕೊಡ್ತೀನಿ ಸರ್ ನಾನು. ಅಂದ್ರೆ ಯಾವ ತರ ಸರ್ ನೀವು? ಅದು ನಾನು ಬೈ ಕೊರಿಯರ್ ಕಳಿಸ್ತೀನಿ. ಓಕೆ. ಸರ್, ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಹೇಗೆ ಸರ್? ನನ್ನ ಹೆಸರು ಪಾಂಡ್ರಂಗ್ ಭಟ್ ಅಂತೇಳಿ. ನಾನು ಇರೋದು ಪುತ್ತೂರು, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ಪುತ್ತೂರಲ್ಲಿ. ನಮ್ಮ ಮೊಬೈಲ್ ನಂಬರು 9741810502.